ದೇವಾಲಯಗಳು ನಮ್ಮ ಭಾರತದ ಆಸ್ತಿ. ಕೆಲವು ಪುರಾತನವಾದ ದೇವಾಲಯಗಳು ತನ್ನದೇ ಆದ ಮಹತ್ವವನ್ನು ಪಡೆದಿದೆ. ಇನ್ನೂ ಕೆಲವು ದೇವಾಲಯಗಳು ತನ್ನ ವಾಸ್ತುಶಿಲ್ಪಗಳಿಂದ ಪ್ರಖ್ಯಾತಿ ಪಡೆದಿದ್ದರೆ, ಇನ್ನೂ ಕೆಲವು ದೇವಾಲಯಗಳು ತನ್ನ ಇತಿಹಾಸವನ್ನು ಹೊಂದಿ ಪ್ರಸಿದ್ಧಿಯನ್ನು ಪಡೆದಿರುತ್ತದೆ. ಇಂತಹ ದೇವಾಲಯಗಳಲ್ಲಿ ಕೋಪೇಶ್ವರ ದೇವಾಲಯವೂ ಕೂಡ ಒಂದು. ತನ್ನದೇ ಆದ ವಾಸ್ತುಶಿಲ್ಪದಿಂದ ಮಹತ್ವವನ್ನು ಪಡೆದಿದ್ದು, ಈ ಸುಂದರವಾದ ದೇವಾಲಯಕ್ಕೆ ದೇಶ ವಿದೇಶದಿಂದ ಭಕ್ತಾದಿಗರು ಆಗಮಿಸುತ್ತಾರೆ. ಈ ದೇವಾಲಯವು ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರ ಜಿಲ್ಲೆಯಲ್ಲಿದೆ. ಈ ಕೋಪೇಶ್ವರ ದೇವಾಲಯವನ್ನು 12ನೇ ಶತಮಾನದಲ್ಲಿ ಗಂಡರಾದಿತ್ಯರು ನಿರ್ಮಿಸಿದರು. ತದನಂತರ ವಿಜಯಾದಿತ್ಯ ಹಾಗೂ ಭೋಜ್ ಸುಮಾರು 1109ರಿಂದ 1178ರ ನಡುವೆ ಪುನರ್ ನಿರ್ಮಿಸಿದರು ಎಂದು ಹೇಳಲಾಗಿದೆ. ದೇವಾಲಯವು ಶಿವ ಹಾಗೂ ಪಾರ್ವತಿ ದೇವಿಯ ಕಥೆಯನ್ನು ಹೇಳುತ್ತದೆ. ಪಾರ್ವತಿಯ ತಂದೆ ಪ್ರಜಾಪತಿಯು ಸ್ಮಶಾನ ರುದ್ರನಾದ ಈಶ್ವರನಿಗೆ ತನ್ನ ಮಗಳನ್ನು ವಿವಾಹ ಮಾಡಿಕೊಳ್ಳಲು ಒಪ್ಪಿಗೆ ನೀಡಿರಲಿಲ್ಲ. ಆದರೂ ಕೂಡ ತಂದೆಯ ವಿರುದ್ಧವಾಗಿ ಪಾರ್ವತಿ ದೇವಿಯು ಪರಶಿವನನ್ನು ವಿವಾಹವಾಗುತ್ತಾಳೆ. ಇದರಿಂದ ಕೋಪಗೊಂಡ ಪಾರ್ವತಿಯ ತಂದೆಯು ಒಮ್ಮೆ ಯಜ್ಞವನ್ನು ನೆರವೇರಿಸುವಾಗ ಪಾರ್ವತಿಯನ್ನು ಮಾತ್ರ ಕರೆದು ಶಿವನನ್ನು ಕರೆಯುವುದಿಲ್ಲ. ಪಾರ್ವತಿ ದೇವಿಯು ತನ್ನ ತಂದೆ ಪ್ರಜಾಪತಿಗೆ ಯಜ್ಞಕ್ಕೆ ತನ್ನ ಪತಿಯನ್ನು ಏಕೆ ಆಮಂತ್ರಣ ನೀಡಿಲ್ಲ ಎಂದು ಕೇಳಿದಳು. ಇದಕ್ಕೆ ಪ್ರಜಾಪತಿಯು ತನ್ನ ಮಗಳನ್ನು ಕೂಡ ನೋಡದೆ ಅವಮಾನ ಮಾಡಿ ಕಳುಹಿಸುತ್ತಾನೆ. ಈ ಕಥೆಯು ಈ ದೇವಾಲಯಕ್ಕೆ ಆಧರಿಸಿದೆ ಎಂದು ಕೆಲವರು ಹೇಳುತ್ತಾರೆ. ಈ ದೇವಾಲಯದಲ್ಲಿ ಪರಮಶಿವ ಹಾಗೂ ಮಹಾವಿಷ್ಣುವಿಗೆ ಸರಿ ಸಮಾನಾದ ಶಕ್ತಿಯನ್ನು ಹೊಂದಿರುವ ದೇವತೆ ಮೂರ್ತಿಗಳಿದ್ದಾರೆ. ಇವರಿಬ್ಬರಿಗೂ ಕೂಡ ಸಮಾನವಾಗಿ ಪೂಜೆಗಳನ್ನು ಇಲ್ಲಿ ನೆರವೇರಿಸಲಾಗುತ್ತದೆ. ಈ ದೇವಾಲಯದಲ್ಲಿ ವಾಸ್ತುಶಿಲ್ಪವು ಅತ್ಯಂತ ಸುಂದರವಾಗಿದೆ. ಅದ್ಭುತವಾದ ಶಿಲ್ಪಗಳು, ದೇವತಾ ಮೂರ್ತಿಗಳು, ಸೂಕ್ಷ್ಮವಾದ ಕೆತ್ತನೆಗಳನ್ನು ಇಲ್ಲಿ ನಾವು ಕಾಣಬಹುದು. ಈ ದೇವಾಲಯದ ಸೊಬಗನ್ನು ಕಾಣಲು ಹಲವಾರು ಪ್ರವಾಸಿಗರು ಇಲ್ಲಿ ಭೇಟಿ ನೀಡುತ್ತಾರೆ. ಈ ಸುಂದರವಾದ ಕೋಪೇಶ್ವರ ದೇವಾಲಯವು ಕೃಷ್ಣಾ ನದಿಯ ಮೇಲೆ ನೆಲೆಸಿದೆ. ಈ ದೇವಾಲಯದಲ್ಲಿ ಸುಮಾರು 48 ಸ್ತಂಭಗಳಿವೆ. ಪ್ರತಿಯೊಂದು ಸ್ತಂಭವು ತನ್ನ ಅದ್ಭುತವಾದ ಕೆತ್ತನೆಯುಳ್ಳ ಸೌಂದರ್ಯದಿಂದ ಕಂಗೊಳಿಸುತ್ತದೆ. ಇತಿಹಾಸಕಾರರು ಹೇಳುವ ಪ್ರಕಾರ ಸುಂದರವಾದ ಹಿಂದೂ ದೇವಾಲಯಕ್ಕೆ ನಾಶ ಮಾಡಲು ಔರಂಗಜೇಬನು ಸಂಚು ರೂಪಿಸಿದ್ದಾನಂತೆ. ಉತ್ತಮವಾದ ಕಾಲಾವಧಿ ಕೋಪೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡುವುದಾದರೆ ಜೂನ್ ತಿಂಗಳಿನಿಂದ ಜುಲೈ ತಿಂಗಳವರೆಗೆ.